ನೋಡಿ, ನೀವು ಹೇಳಿದಾಗೆ ಒಬ್ಬ ಹುಡುಗನನ್ನು ನಿಮ್ಮ ಬಳಿ ಕರ್ಕೊಂಡು ಬಂದರು ಅಂತ. ಹಾಗೆ ಏನೋಪಯದಲ್ಲಿ ನಾನು ತಿಳಿದ ಮಟ್ಟಿಗೆ ಹೆಲ್ಪ್ ಲೈನ್ ಇದೆ ಅಂತ ತಿಳಿದಿದ್ದೇನೆ. ಅಂಜನಾ ಅವರು ಅದರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ. ಈಗ ಫಿಸಿಕಲ್ ಆಗಿ ಕರ್ಕೊಂಡು ಬರುವಂಥದ್ದು ಒಂದು, ಮತ್ತು ಕರೆಗಳು ಬರುವುದು ಒಂದು ರೀತಿಯಲ್ಲಿ. ಕರೆಗಳು ಯಾವ ರೀತಿಯ ಕರೆಗಳು ನಿಮಗೆ ಬರ್ತದೆ ಮತ್ತು ಆ ನಂಬರ್ ಯಾವುದು? ಆ್ಯಕ್ಚುಲಿ ವೀಕ್ಷಕರಿಗೆ ತಿಳಿಸಿದರೆ ಬಹುಶಃ ಈ ಕಾರ್ಯಕ್ರಮ ನೋಡುವವರು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಯಾವ ರೀತಿಯ ಕರೆಗಳು ನಿಮಗೆ ಬರ್ತವೆ? ಓಕೆ, ಮೊದಲನೇದಾಗಿ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟಿಂದ ಒಂದು ಸಹಾಯವಾಣಿ ನಾವು ಮಾರ್ಚ್ 2018ರಿಂದ ಅದು ಚಾಲನೆಯಲ್ಲಿದೆ. ಅದು 24x7 ಸರ್ವೀಸ್. ನಂಬರ್ 91089190225. ಮತ್ತೊಮ್ಮೆ ಹೇಳಿ, ಇಂಗ್ಲೀಷಲ್ಲಿ ಹೇಳಿ. 91089919025. 91089919025. ಸರಿ, ಈಗ ನಿಮಗೆ ಕರೆ ಬರ್ತದೆ, ಒಮ್ಮೊಮ್ಮೆ ಅಲ್ಲಿ ಬರ್ತಾ ಇರ್ತದೆ. ಯಾವ ರೀತಿಯ ಕರೆಗಳೆಲ್ಲ ಬರ್ತದೆ? ಇದು ಒಂದು ನೂತನ ಅಂದರೆ ಮಾಡರ್ನ್ ಟೆಕ್ನಿಕ್ ಆದ ಕಾರಣ ಜಾಸ್ತಿನೂ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ ನಮ್ಮದು ಅಥವಾ ಇತರ ಇನ್ಸ್ಟಿಟ್ಯೂಷನ್ಗಳಿಂದ ಸ್ಟೂಡೆಂಟ್ಸ್ ಪಾಪ್ಯುಲೇಷನ್ಸ್ ಕಾಲ್ ಮಾಡ್ತಾ ಇರ್ತಾರೆ. ಇನ್ನು ನಮ್ಮ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸು ಇವರೆಲ್ಲರೂ ನಮ್ಮ ಹೆಲ್ಪ್ಲೈನ್ ಸಹಾಯವಾಣಿಗೆ ಕಾಲ್ ಮಾಡ್ತಾ ಇರ್ತಾರೆ. ಇನ್ನು ಯಾವ ಥರದ ಕಾಲ್ ಅಂದರೆ ಅದು ಇಮೋಷ್ನಲ್ ಡಿಸ್ಟ್ರೆಸ್, ಯಾವುದಾದ್ರು ರೀತಿಯಲ್ಲಿರುವ ಸ್ಟ್ರೆಸ್ಸಿಂದ, ಅದರ ಫಲವಾಗಿ ಆಗುವಂಥ ಇಮೋಷ್ನಲ್ ಇಶ್ಯೂಸಿಂದ, ಸೂಸೈಡ್ ಪ್ರಿವೆನ್ಷನ್ ಕಾಲ್ಸ್. ಅವರು ಒಂದು ಸ್ಟೆಪ್ಪಿನ ಸೈಡಲ್ಲಿ ಜಂಪ್ ಮಾಡಲಿಕ್ಕಿರುವ ಟೈಮಲ್ಲಿ ಕಾಲ್ ಮಾಡಿ ಸಹಾಯ ಸ್ವೀಕರಿಸ್ತಾರೆ. ಇನ್ನು ಕೆಲವರು ಈ ಥರದ ಒಂದು ಸಮಸ್ಯೆ ಇದೆ, ಅದಕ್ಕೆ ಎಲ್ಲಿ ಹೋಗಬೇಕು, ಯಾರನ್ನು ಕನ್ಸರ್ನ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲದವರು ಈ ಸಹಾಯವಾಣಿಗೆ ಕಾಂಟ್ಯಾಕ್ಟ್ ಮಾಡಿ ಸಹಾಯ ಪಡೆದುಕೊಳ್ತಾರೆ. ಅಂದರೆ ಈಗ ಕಾಲ್ ಬಂದಾಗ ನೀವು ಹೇಗೆ 24 ಅವರ್ಸ್ ಇರುತ್ತೆ? ಯಾವ ರೀತಿ? ಹೌದು, 24/7. ನೀವು ಹೇಗೆ ರೆಸ್ಪಾಂಡ್ ಮಾಡಿ ಮತ್ತೆ ಯಾವ ರೀತಿ ಮುಂದುವರಿತೀರಿ? ಈಗ ಕಾಲ್ ಬಂದಾಗ ಯಾವ ರೀತಿ ಯಾರಿಗೆ ನೀವು ತಿಳಿಸ್ತೀರಿ? ಅದು ಇಮಿಡಿಯೇಟ್ ಆಗಿರುವಂಥ ಫಸ್ಟ್ ಏಡ್ ಥರದ ಸರ್ವಿಸ್ ಅಂದರೆ ಚಿಕಿತ್ಸೆ ನನ್ನ ಸೈಡಿಂದ ನಾನು ಆಫರ್ ಮಾಡ್ತೀನಿ. ಕೌನ್ಸಿಲಿಂಗ್ ಆಗಲಿ, ಕೌನ್ಸಿಲಿಂಗ್ ಮಾಡುವ ಮತ್ತು ಅವರಿಗೆ ಏನಾದರೂ ಅದು ಸ್ಟ್ರೆಸ್ ಇರುವಾಗ ನಮ್ಗೆ ಯಾರ ಜೊತೆ ಯಾರು ಹೇಳ್ಕೊಳ್ಬೇಕು. ಸೊ ಆವಾಗ ಯಾರೂ ಸಿಗೋದಿಲ್ಲ ಕೆಲವೊಮ್ಮೆ ನಮಗೆ. ಆವಾಗ ಈಗ ಈ ಥರದೊಬ್ಬರು ವ್ಯಕ್ತಿ ನಾನ್ ಜಡ್ಜ್ಮೆಂಟಲ್ ಆಗಿ ಅಥವಾ ಪರ್ಸ್ನಲ್ ಆಗಿರುವಂಥ ಯಾವುದೇ ಡಯಟ ತಗೊಳ್ಳೋದೊಬ್ಬರು ವ್ಯಕ್ತಿ ಹತ್ರ ಮಾತಾಡೋದಂದ್ರೆ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ಅವರಿಗೆ, ಕಾಲರ್ಸಿಗೆ. ಸೊ ಆ ಥರದ ವೆಂಟಿಲೇಷನ್ ಅಂತ ನಾವು ಕರಿತೇವೆ. ಅದು ಆ ವೆಂಟಿಲೇಷನ್ ಫೆಸಿಲಿಟಿಗೆ ಸಹಾಯ ಮಾಡ್ತೀವಿ. ಒಳ್ಳೆಯ ವ್ಯವಸ್ಥೆ ಇದು. ಹೌದು. ಇನ್ನು ಡಿಪೆಂಡೆಬಲ್ ಅಂದರೆ ಇನ್ನು ಕೆಲವು ಕೇಸ್ಗಳಲ್ಲಿ ನಾವು ಅವರ ಪಕ್ಕದ ಯಾವುದಾದ್ರು ಹಾಸ್ಪಿಟಲ್ಗಳಿಗೆ ಅಥವಾ ಫೆಸಿಲಿಟೀಸ್ಗಳಿಗೆ ರೆಫರಲ್ ಸರ್ವಿಸ್ ಮಾಡ್ತೀವಿ. ಇನ್ನು ಇಲ್ಲೇ ಮಂಗಳೂರವರಾದರೆ ನಮ್ಮನ್ನೇ ಬಂದು ಭೇಟಿಯಾಗುವ ಫೆಸಿಲಿಟೀಸ್ನೂ ಇದೆ. ಈಗ ನಾವು ಗೇಮಿಂಗ್ ವ್ಯಸನದ ಬಗ್ಗೆ ಮಾತಾಡ್ತಾ ಇದ್ದೆವು. ಸೌಮ್ಯ ಅವರು ಭಾಳ ವಿವರಣೆಗಳನ್ನು ಭಾಳ ಸುಂದರವಾಗಿ ಕೊಡ್ತಾ ಇದ್ರಿ. ಈಗ ವ್ಯಸನದ ಬಗ್ಗೆ ಮಾತಾಡ್ತಾ ಹೋದಾಗ ಅನಿಲ್ ಸರ್, ನಾವು ಈಗ ಆ ವಿಚಾರಗಳನ್ನು ಹೇಳಿಕೊಂಡು ಹೋದಾಗ ಪೋಷಕರು ಏನು ಮಾಡಬೇಕು, ಆಮೇಲೆ ಸುತ್ತಮುತ್ತಲವ್ರು ಏನು ಮಾಡಬೇಕು, ಮಕ್ಕಳು ಯಾವ ರೀತಿ ಮಕ್ಕಳನ್ನು ನಾವು ನೋಡಿಕೊಳ್ಬೇಕು ಇದನ್ನೆಲ್ಲ ದಾಟಿ ಅವರೊಮ್ಮೆ ಮುಂದೆ ಹೋಗ್ತಾರೆ. ವ್ಯಸನ ಮುಂದೆ ಹೋದಾಗ ಅದಕ್ಕಾಗಿ ಚಿಕಿತ್ಸೆಗಳು ಅಂತ ಒಂದು ಇದ್ದೇ ಇರುತ್ತೆ. ಅದು ಲಭ್ಯವಿರುವ ಮಾನಸಿಕ ಚಿಕಿತ್ಸೆಗಳು ಯಾವುದು ಇರ್ತದೆ ಅಂತ ಒಂದು ವೇಳೆ ಎಲ್ಲ ಹಂತಗಳನ್ನು ದಾಟಿ ಅವರು ಮುಂದೆ ಹೋದರೆ ಯಾವ ರೀತಿಯ ಚಿಕಿತ್ಸೆಗಳು? ಎಲ್ಲದಕ್ಕೆ ಈಗ ಒಂದು ಚಿಕಿತ್ಸೆ ಅಂತ ಇದೆ. ಬಟ್ ಬಿಹೇವಿಯರಲ್ ಅಡಿಕ್ಷನ್ದು ಚಿಕಿತ್ಸೆ ಪ್ರಿಡಾಮಿನೆಂಟ್ಲಿ ಒಂದು ಸ್ವಂತ ಅದನ್ನು ಒಪ್ಕೊಳ್ಳೋದೇ ಫಸ್ಟ್ ಸ್ಟೆಪ್. ಒಪ್ಕೊಳ್ಳೋದೇ ಫಸ್ಟ್ ಸ್ಟೆಪ್. ತುಂಬ ಜನ ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಸೊ ಒಪ್ಕೊಳ್ಳೋದು ಫಸ್ಟ್ ಸ್ಟೆಪ್. ಈಗ ಹೇಳೋದಿದ್ರೆ ಕೆಲವೊಮ್ಮೆ ಅವರ ಸ್ವಭಾವದಲ್ಲಿ ನಮಗೆ ಗೊತ್ತಾಗತ್ತೆ ಅವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಟೆಕ್ನಾಲಜಿ ಇದೆ ಅಂತ. ಮುಂಚೆ ನನ್ನ ಕ್ಲಿನಿಕಲ್ಲಿ ಒಂದು ಟಿವಿ ಇರ್ತಿತ್ತು ಹೀಗೆ ಕೂತವರಿಗೆ ನೋಡಲಿಕ್ಕೆ ವೇಟಿಂಗ್ ಹಾಲಲ್ಲಿ. ಸರಿ. ಸೊ ಇತ್ತೀಚೆಗೆ ಸ್ವಲ್ಪ ಟಿವಿ ಕೆಟ್ಟೋಯ್ತು. ಸೊ ನಾನು ರಿಸೆಪ್ಷನಿಸ್ಟ್ ಹೇಳಿದೆ ಅದನ್ನು ಟಿವಿ ಸರಿ ಮಾಡಿಸ್ಬೇಕಲ್ಲ ಅಂತ. ಸೊ ಅವ್ರು ಹೇಳಿದ್ರು ಅದು ಅಗತ್ಯ ಇಲ್ಲ, ಎಲ್ಲರೂ ಅವರು ಮೊಬೈಲೇ ನೋಡ್ತಾರೆ, ಈಗ ಟಿವಿ ರಿಪೇರಿ ಮಾಡೋ ಅಗತ್ಯನೇ ಇಲ್ಲ ಅಂತ. ಒಂದು ಇನ್ನೊಂದೇನೆಂದ್ರೆ ಬಂದ ತಕ್ಷಣ ಅವರು ಪಾಯಿಂಟ್ ಹುಡುಕ್ತಾ ಇರ್ತಾರೆ. ಎಂತ ಕೇಳಿದ್ರೆ ಚಾರ್ಜ್ ಮಾಡಲಿಕ್ಕೆ ಬ್ಯಾಟ್ರಿ ಸ್ವಲ್ಪ ಕಮ್ಮಿ ಆದ ತಕ್ಷಣ ಬ್ಯಾಟ್ರಿ ಕಮ್ಮಿ ಆಯಿತು ಅಂತ ಮನಸ್ಸಿಗೆ ಒಂದು ಚಿಂತೆ ಸ್ಟಾರ್ಟ್ ಆಗ್ತದೆ. ಅದೊಂದು 65-80% ಇದ್ರೂ ಒಂಥರ 100 ಇಲ್ಲ ಅಂತ ಒಂದು ಭಯ. ಹೌದು. ಈ ಥರದ್ದು ಹಲವಾರು ಇದೆ. ಇನ್ಬಾಕ್ಸ್ ಖಾಲಿ ಇರಬೇಕು. ಸೊ ಬರ್ತಾ ಇರ್ತದೆ ಮೆಸೇಜಸ್ಸು, ಏನಾದರೂ ಅದು ಖಾಲಿ ಇರಬೇಕು, 0 ಇರಬೇಕು ಅಂತ ಜನರು ಅದನ್ನು ನೋಡ್ತಾ ಇರ್ತಾರೆ. ಆಚೆ ಈಚೆ ಹೋಗುವಾಗ ಜನರು ಅದನ್ನು ಸ್ಕ್ರೋಲ್ ಮಾಡ್ತಾ ಇರೋದು, ಅದೆಲ್ಲ ಮೊಬೈಲ್ ಇಟ್ಟಿರ್ತಾರೆ ಟೇಬಲಲ್ಲಿ. ಬಟ್ ನಡ್ಕೊಂಡು ಮನೆಯಲ್ಲಿ ಆಚೆ ಈಚೆ ಹೋಗುವಾಗಲೂ ಅದನ್ನು ನೋಡ್ತಾ ಇರಬೇಕು ಏನೋ ಬಂದಿದೆ ಅಂತ. ಕೆಲವೊಮ್ಮೆ ಕಿಸೆಯಲ್ಲಿದ್ದರೆ ರಿಂಗ್ ಆದಾಗೆ ಅನಿಸೋದು ಜನರಿಗೆ, ಅದಕ್ಕೆ ಫ್ಯಾಂಟಮ್ ರಿಂಗ್ ಅಂತ ಹೇಳ್ತೇವೆ ನಾವು. ಸೊ ಅದು ಏನು ರಿಂಗ್ ಆಗದಿದ್ರು ಅದೊಂದು ರಿಂಗ್ ಆಗಿದೆ ಅಂತ ನೋಡಿ ಬಿಡೋದು. ಮೊಬೈಲ್ ಇಲ್ಲದೇ ಏನೋ ಕಳ್ಕೊಂಡ ಥರ ಅನ್ಸೋದು. ಸೊ ಒಂದು 5 ನಿಮಿಷಕ್ಕೆ ಮೊಬೈಲ್ ಆಚೆ ಈಚೆ ಆದರೂ ಒಂಥರ ಮೊಬೈಲ್ ಇಲ್ಲ ಅಂತ
ವಾಪಸ್ ಹೋಗುವಂಥದ್ದು, ಕೆಲಸ ಬಿಟ್ಟು ಮೊಬೈಲ್ ತರಲಿಕ್ಕೆ ಹೋಗುವಂಥದ್ದು. ಸೊ ಇದೆಲ್ಲ ಒಂಥರ ಎಡಿಕ್ಷನ್ದು ಸೂಚನೆ. ಸೊ 100% ಸರಿ ಮಾಡಲಿಕ್ಕೆ ಫಸ್ಟ್ ನಾವು ಒಪ್ಪಬೇಕು ಪ್ರಾಬ್ಲಮ್ ಇದೆ ಅಂತ. ಸೊ ಎರಡನೇದಾಗಿ ಆ ಥರ ಒಂದು ಇಂಪಲ್ಸ್, ಆ ಒಂದು ಚಟ ಸ್ವಲ್ಪ ಮಟ್ಟಿಗೆ ಆ ಇಂಪಲ್ಸ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಔಷಧಿಗಳಿದೆ. ಆದರೆ ಒಳ್ಳೆಯ ರೀತಿಯಲ್ಲಿ ಇಂಪ್ರೂವ್ ಅಥವಾ ಬೆಟರ್ ಟ್ರೀಟ್ಮೆಂಟ್ ಅಂದರೆ ಸೈಕಲಾಜಿಕಲ್ ಟ್ರೀಟ್ಮೆಂಟು. ಸೊ ಸೈಕೋಥೆರಪಿ, ಇಂಡಿವಿಜುವಲ್ ಥೆರಪಿ, ಅದರಿಂದ ದೂರ ಇರುವಂಥದ್ದು, ಅದು ಪ್ರಾಬ್ಲಮ್ ಅಂತ ಅನಿಸಿ ಅದನ್ನು ಕಮ್ಮಿ ಮಾಡುವಂಥದ್ದು, ಅದರ ಬಿಟ್ಟು ಆ ವ್ಯಾಕ್ಯೂಮನ್ನು ಫಿಲ್ ಮಾಡಲಿಕ್ಕೆ ಬೇರೆ ಏನಾದರೂ ಮಾಡುವಂಥದ್ದು. ಸೊ ಮದ್ದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸರಿ. ಸೊ ಬಾಕಿ ವಿಷಯದಲ್ಲಿ ಸೈಕೋಥೆರಪಿ, ಸೈಕಲಾಜಿಕಲ್ ಇಂಟರ್ವೆನ್ಷನ್ ಅದು ಇದು ಮಾಡಿದರೆ, ಸೊ ಫ್ಯಾಮಿಲಿ ಸಪೋರ್ಟು, ಸೊ ಇದೆಲ್ಲ ಸೇರಿದರೆ ತುಂಬ ಮಟ್ಟಿಗೆ ಬೆಟರ್ ಆಗ್ತಾರೆ. ಬಟ್ ಎಲ್ಲ ಕಾಯಿಲೆಗಳಿಗೆ ಇರುವಂತೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ತಡೆಯುವುದೇ ಬೆಸ್ಟ್ ಟ್ರೀಟ್ಮೆಂಟ್. ಅಂದರೆ ಹೇಳ್ತಾ ಇದ್ರು ಈಗೆಲ್ಲ ಮೊದಲೆಲ್ಲ ಊಟದೊತ್ತಿಗೆ ಹೊರಗೆ ಅಂದರೆ ರೂಮಿಗೆ ಎಲ್ಲ ಒಟ್ಟಿಗೆ ಬಂದು ಕೂತ್ಕೊಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗ ಹೇಗೆ ಬರೋದಿಲ್ಲ. ಈಗ ವೈಫೈ ಆಫ್ ಮಾಡಿದರೆ ಎಲ್ಲರೂ ಬಂದುಬಿಡ್ತಾರೆ ಹಾಲಿಗೆ ಅಂತ. ಮೊನ್ನೆ ಒಂದು ಕಡೆಯಲ್ಲಿ ಹೇಳ್ತಾ ಇದ್ರು, ವೈಫೈ ಆಫ್ ಮಾಡಿದರೆ ಎಲ್ಲರೂ ಹೊರಗೆ ಬಂದುಬಿಡ್ತಾರೆ ಅಂತ. ಅಲ್ಲಿವರೆಗೆ ತಲುಪಿದೆ. ಯಾವ ವಯಸ್ಸಿನ ಈಗ ಸೌಮ್ಯ ಅವರೇ, ಸಾಮಾನ್ಯವಾಗಿ ಹಿಂದೆಲ್ಲ ವಯಸ್ಸಾದವರು ಮಾನಸಿಕ ಸಮಸ್ಯೆಗೆ ಬರ್ತಾರೆ, ಈಗ ಯಾವ ವಯಸ್ಸಿನವರೆಲ್ಲ ಬರ್ತಾರೆ? ನಾನು ಹೇಳುದಂದ್ರೆ ಮಕ್ಕಳಿಂದ ಹಿಡಿದು ಒಂದು ತುಂಬ ಮಿಡಲ್ ಅಡಾಲಿಸೆಂಟ್ ಅಂತ ಹೇಳ್ಬೋದು. ಪ್ರಾಯದವರಲ್ಲಿ ಜಾಸ್ತಿ ಸುದ್ದಿ ವ್ಯಸನ ಅಂತ ಕೇಳಿದ್ದೇವೆ. ಅದರ ಬಗ್ಗೆ ನಾವು ಹೊಸ ಸಂಶೋಧನೆಯೂ ಮಾಡ್ತಾ ಇದೆ. ಆದ್ರೆ ಅದು ಅಲ್ಲದೆ ಪ್ರಾಯದವರಲ್ಲಿ ಸುದ್ದಿ ಇಲ್ಲದೆ ಆಗುದಿಲ್ಲ, ಅದೊಂದು ವ್ಯಸನ ತುಂಬಾ ಇದೆ. ಅಂದ್ರೆ ಸುದ್ದಿಯನ್ನು ಕೇಳಬೇಕು, ಇವತ್ತು ನಾನು ನ್ಯೂಸ್ ಕೇಳಬೇಕು ಅಂತ. ಆದ್ರೆ ಈ ಯಂಗ್ ಜನರೇಷನ್ ಮತ್ತೆ ಈ 60+ 60 to 75 ಮತ್ತೆ ಸಣ್ಣ ಮಕ್ಕಳಲ್ಲಿ ಅಡಾಲಿಸೆಂಟ್ ಅಲ್ಲಿ ಇದ್ದಿದೆ ಈ ವ್ಯಸನಗಳು. ಆದ್ರೆ ಈಗ ನೋಡುದಾದ್ರೆ ಈವನ್ 50+ 50 to 65 ಅಲ್ಲೂ ಪ್ರತಿಯೊಂದು ವಿಷಯದಲ್ಲಿ ಈ ಸಣ್ಣ ಮಕ್ಕಳು ಆಡುವಂತಹ ಗೇಮ್, ಉದಾಹರಣೆಗೆ ಕ್ಯಾಂಡಿ ಕ್ರಶ್ ನಾನು ತುಂಬಾ ಸಲ ನೋಡಿದ್ದೇನೆ. ಅದು ಒಂದು ಆಟ ಆಡ್ಲೇಬೇಕು, ಅದು ಮಕ್ಕಳ ಎದುರಲ್ಲಿ ಕೂಡ ಆಟ ಆಡ್ತಾ ಇರ್ತಾರೆ ಈ ಕೆಲವು ಗೇಮ್ಗಳು. ಅಥವಾ ಕ್ಯಾರಮ್ ಆಗ್ಲಿಯಾ, ಇದರಲ್ಲಿ ಕ್ರಿಕೆಟ್ ಆಗ್ಲಿಯಾ, ಲೂಡೋ ಆಗ್ಲಿಯಾ, ಆದ್ರೆ ಭಯಾನಕವಾದ ಇದು ಹಿತಮಿತದಲ್ಲಿ ಇದ್ರೆ ಒಳ್ಳೇದು. ಎಲ್ಲ ಪ್ರಾಯ ಆಗ್ಲಿ, ಮಕ್ಕಳಾಗ್ಲಿ, ಅಡಾಲಿಸೆಂಟ್ಸ್ ಆಗ್ಲಿ, ಹಿರಿಯರಾಗ್ಲಿ, ಇದು ಹಿತಮಿತದಲ್ಲಿ ಇದ್ರೆ ಒಳ್ಳೇದು. ಆದ್ರೆ ಅದಕ್ಕಿಂತ ಒಂದು ಭಯಾನಕವಾದ ಗೇಮ್ಸ್ಗಳಿದ್ರೆ ಅದು ಈಗನೇ ಅತಿಯಾದ ಅರ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ಅಂತ ಹೇಳ್ತೇವೆ. ಗಾಜಿಯಾಬಾದ್ನಲ್ಲಿ ಆದಂತ ಘಟನೆ ಕೇಳಿದ ಮೇಲೆ ನಮಗೂ ಬಹಳ ಆಶ್ಚರ್ಯ. ಒಂದೇ ಮನೆಯಲ್ಲಿ 3 ಮಕ್ಕಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ನಾನು ಕೇಳಿದ್ದೇನೆ, ಒಂದು ಹೈಜಾಕ್, ಅವನು ಸ್ಪೆಷಲಿ ತುಂಬ ಇಂಗ್ಲಿಷ್ ಹೆಸರಲ್ಲಿ ನೇಮ್ಗಳಿವೆ, ಅಮಾಂಗಸ್ ಆಗಲಿ, ಮತ್ತು ಫ್ರೀ ಫೈರ್ ಆಗಲಿ, ಮೈಂಡ್ ಕ್ರಾಫ್ಟ್ ಆಗಲಿ, ಮತ್ತು ಪಬ್ಜಿ ಇವಾಗ ಅದೆಲ್ಲ ಬ್ಯಾನ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಆದರೆ ಪಬ್ಜಿ ಹಾಗೆ ಇನ್ನೊಂದು ಗೇಮು ನಾನು ಕೇಳಿದ್ದೇನೆ, ಅದರ ಹೆಸರು ಬೇರೆ ಇದೆ. ಅದಕ್ಕೆ ನಾವು ನಮ್ಮ 18+ ಆಗಬೇಕಂತೆ, ಆಧಾರ್ ಕಾರ್ಡ್ ಕೊಡಬೇಕಂತೆ, ಅದೆಲ್ಲ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಯಂಗ್ಸ್ಟರ್ಸ್ ಅವರು ಹೇಗಾದರೆ ಮಾಡಿ ಅದು ಆ್ಯಪನ್ನು ಡೌನ್ಲೋಡ್ ಮಾಡ್ತಾರೆ. ಸೊ ನಾನು ಹೇಳೋದಂದ್ರೆ ಆ ಕೇಸ್ ನಾನು ಮಾತಾಡಲಿಕ್ಕೆ ಹೋದರೆ, ಆ ಫ್ರೀ ಫೈರು, ಮೈಂಡ್ ಕ್ರಾಫ್ಟು ಆಟ ಆಡಿ ಪ್ಲೇನನ್ನೇ ಹೈಜಾಕ್ ಮಾಡಿ ಅವನ ಪ್ರಾಣವನ್ನೇ ಕಳೆದುಕೊಂಡು ಹೋಗಿದೆ. ಮತ್ತು ನೀವು ಇನ್ನೊಂದು ಕೇಸ್ ಇತ್ತೀಚೆಗೆ ಇನ್ನೊಂದು ರಾಜ್ಯದಲ್ಲಿ ಆಗಿದ್ದು, ಆ 3 ಮಕ್ಕಳು, ಒಂದೇ ತಾಯಿಯ ಮಕ್ಕಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಇದು ಕೆಲವು ಔಟ್ಸೈಡ್ ಇಂಟರ್ನ್ಯಾಷನಲ್ ಗೇಮಿಂಗ್ ಆ್ಯಪಿಂದ ಅವರಿಗೆ ಈ ಯೋಚನೆಗಳು ಸಡನ್ ಆಗಿ, ಅವರ ಪೋಷಕರು ಇನ್ನು ಆಟ ಆಡಬೇಡ ಅಂತ ಹೇಳಿದ ತಕ್ಷಣ ಅವರಿಗೆ ಏನಾಯ್ತಂತ ಗೊತ್ತಿಲ್ಲ, ಅವರು 3 ಮಕ್ಕಳು ಕೂಡ ಒಟ್ಟಿಗೆ ಸುಸೈಡ್ ಮಾಡಿದ್ದಾರೆ. ಮಕ್ಕಳಿಗೆ ಟಾಸ್ಕ್ ಅಂತ ಏನು ಇರೋದಿಲ್ಲ ನೋಡಿ. ಈಗ ಟಾಸ್ಕ್ ಎಲ್ಲ ಬಂದಿರೋದು ಇತ್ತೀಚೆಗೆ ಕೆಲವು ನಮ್ಮ ಈ ಸೀರಿಯಲ್ಗಳಲ್ಲಿ ಇರ್ಬೋದು ಅಥವಾ ಟಿ ವಿಯಲ್ಲಿ ಬರುವ ಕಾರ್ಯಕ್ರಮ ಟಾಸ್ಕ್ ಅಂತ, ಅದೆಲ್ಲ ದೊಡ್ಡವರೇ ಇರೋದು ಟಾಸ್ಕ್ ಅಂತ. ಸಣ್ಣ ಮಕ್ಕಳಿಗೆ ಅಂತ ಟಾಸ್ಕ್ಗಳೆಲ್ಲ ಏನು ಇರೋದಿಲ್ಲ. ಈಗ ಈ ಟಾಸ್ಕ್ ವಿಚಾರ ಮಾತಾಡುವಾಗ ಅಂಜನಾ ಅವರೇ, ಈ ಸೈಕೋ ಸೋಷಿಯಲ್ ಟ್ರೀಟ್ಮೆಂಟ್ ಅಂತ ಇರ್ತದೆ, ವರ್ತನೆಗಳ ಬಿಹೇವಿಯರ್, ಕನ್ನಡದಲ್ಲಿ ಒಳ್ಳೆಯ ಪದ ಇದೆ, ವರ್ತನೆಯ ವ್ಯಸನಗಳು ಎನ್ನುವ ಪದವನ್ನು ಬಳಸ್ತಾರೆ. ಅದಕ್ಕೆ ಯಾವ ಚಿಕಿತ್ಸೆಗಳಿದೆ? ಇದನ್ನು 3 ಲೆವೆಲಲ್ಲಿ ನಮಗೆ ನೋಡ್ಬೋದು. ಫಸ್ಟ್ನೇ ಲೆವೆಲ್ ಅಂದರೆ ಇದು ಆಲ್ರೆಡಿ ಇದರ ಚಟ ಇರುವ ಒಬ್ಬ ವ್ಯಕ್ತಿಗೆ ನಮಗೆ ಇಂಡಿವಿಜುವಲ್ ಕೌನ್ಸಿಲಿಂಗ್ ಸೆಷನ್ಗಳು, ಮೋಟಿವೇಶನ್ ಎನ್ಹಾನ್ಸ್ಮೆಂಟ್ ಥೆರಪಿ, ಫ್ಯಾಮಿಲಿ ಸೆಷನ್ಸ್ಗಳು, ರಿಹ್ಯಾಬಿಲಿಟೇಷನ್ ಫೆಸಿಲಿಟೀಸ್ಗಳು ಇದು ಸೌಲಭ್ಯವಿದೆ.
ಇದರ ಜೊತೆಗೆ ಇನ್ನು ಅವರು ಇದರಿಂದ ಗುಣಮುಖರಾದರು, ಈ ಅಡಿಕ್ಷನ್ ಅನ್ನೋದು ಅಥವಾ ಗೇಮಿಂಗ್ ಅನ್ನೋದು ಅವರಿಂದ ನಿಲ್ಲಿಸಿದ್ರು. ಅದು ಆದರೆ ಅಲ್ಲಿಗೆ ಮುಗೀತು ಅಂತ ಅರ್ಥ ಅಲ್ಲ. ಇದು ಮುಂದೇನೂ ಅವರು ರಿಲ್ಯಾಕ್ಸ್ ಆಗುವ ಚಾನ್ಸ್ ಇದೆ. ರಿಲ್ಯಾಕ್ಸ್ ಅಂದರೆ ಅವರು ಪುನಃ ಇದಕ್ಕೆ ಈ ಚಟದಲ್ಲಿ ತೊಡಗುವಂಥ ಚಾನ್ಸಸ್ ಇದೆ. ಆವಾಗ ಅವರಿಗೆ ನಾವು ಫಾಲೋಅಪ್ಸ್ಗಳ ಬಗ್ಗೆ ರಿಪೀಟೆಡ್ ಆಗಿ ಡಾಕ್ಟರ್ಸನ್ನು, ಅವರ ಸೈಕಾಲಜಿಸ್ಟ್ಗಳನ್ನು ಭೇಟಿ ಆಗ್ತಾ ಇರುವುದು, ಅಥವಾ ಸಪೋರ್ಟ್ ಗ್ರೂಪ್ಸ್ ಅಂತ ಇರ್ತದೆ. ಈ ಅಂತೆಲ್ಲ ನೀವು ಕೇಳಿರ್ಬೋದು, ಆಲ್ಕೋಹಾಲ್ ಅನಾನಿಮಸ್ ಗ್ರೂಪ್. ಈ ಥರ ನಮ್ಮ ಸುತ್ತಮುತ್ತದಲ್ಲಿ ಇಲ್ಲ, ಆದರೆ ಆನ್ಲೈನ್ ಆಗಿ ಈ ಥರದ ಪ್ಲ್ಯಾಟ್ಫಾರ್ಮ್ಗಳು ಅವೈಲೇಬಲ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಅವರ ಅಬ್ಸ್ಟಿನೆನ್ಸ್ ಅಂದರೆ ಇನ್ನೂ ಚಟ ಕಂಟಿನ್ಯೂ ಮಾಡದೇ ಇರುವ ಅವಸ್ಥೆಯನ್ನು ಕಂಟಿನ್ಯೂ ಮಾಡಿದರೆ ಒಳ್ಳೆಯದು. ಇನ್ನೊಂದು ಲೆವೆಲ್ ಅನ್ನೋದು ಪ್ರಿವೆನ್ಷನ್. ಇಲ್ಲಿ ಏನಂದರೆ ಇದು ಮೆಡಿಕಲ್ ಪ್ರೊಫೆಷನಲ್ಸ್ ಇದ್ದು ಅಥವಾ ಡಾಕ್ಟರ್ಸ್ ಇದ್ದು ಮಾತ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಇದು ನಿಮ್ಮ ಎಲ್ಲರ ರೆಸ್ಪಾನ್ಸಿಬಿಲಿಟಿ. ಸ್ಪೆಷಲಿ ಮೀಡಿಯಾದ್ದು ಅವೇರ್ನೆಸ್ ಮೂಡಿಸೋದ್ರಲ್ಲಿ ಅಥವಾ ನಮ್ಮ ಥರ ಹೆಲ್ಪ್ಲೈನ್ಗಳ ಸರ್ವಿಸ್ ಇದೆ ಎನ್ನುವುದರ ಬಗ್ಗೆ ಪರಿಚಯ ಮಾಡಿಕೊಡುವುದರಲ್ಲಿ ಮೀಡಿಯಾವು ತುಂಬ ಇಂಪಾರ್ಟೆಂಟ್ ರೋಲ್ ವಹಿಸ್ತದೆ. ಈಗ ಅನಿಲ್ ಸರ್, ಈಗ ವಿಡಿಯೋ ಗೇಮ್ಸನ್ನು, ಮೊಬೈಲ್ ಗೇಮ್ಸನ್ನು ಮತ್ತು ಸ್ಕ್ರೀನ್ ಹಿಂದೆ ಮಕ್ಕಳು ಕೂತ್ಕೊಳ್ಳೋದನ್ನು ಹೊರಗಿಟ್ಟು ಮಾದಕ ವಸ್ತುಗಳ ವ್ಯಸನಿಗಳು ಈಗ ಹೆಚ್ಚಿದ್ದಾರೆ. ಹೌದು, ಇದೊಂದು ಭಾಳ ಡೇಂಜರಸ್ ವಿಚಾರ. ನಾವು ಒಂದು ಹಂತದಲ್ಲಿ ನೋಡಿದರೆ ಮನೆಯೊಳಗೆ ಮಕ್ಕಳು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ, ಏನೋ ಆಡ್ತಾರೆ, ಅದೊಂದು ವ್ಯಸನ ಅಂತ ಹೇಳಿದರೆ, ಅದಕ್ಕಿಂತ ದೊಡ್ಡ ವ್ಯಸನ ಏನು ಅಂದರೆ ಮಾದಕ ವಸ್ತುಗಳ ವ್ಯಸನ. ಈ ಮಾದಕ ವಸ್ತುಗಳ ವರ್ತನೆಗೆ, ವ್ಯಸನಕ್ಕೆ ಅದಕ್ಕೇನಾದರೂ ಬೇರೆ ಏನೋ ಕಾರಣ ಉಂಟಾ? ಈ ಮೊಬೈಲ್ ಗೇಮಿಂಗಿಗೆ ಒಂದು ಕಾರಣ ಇದೆ, ಅದು ಇದಕ್ಕೇನಾದರೂ ಕಾರಣ ಇದೆಯಾ ಬೇರೆ ಅಂತ? ಎಲ್ಲ ವ್ಯಸನಕ್ಕೂ ಅದು ಒಂದು ಪ್ರಾಬ್ಲಮಿಂದ ಸ್ಟಾರ್ಟ್ ಆಗೋದಂತ ಅಲ್ಲ, ಅದೊಂಥರ ಇಂಗ್ಲೀಷಲ್ಲಿ ಅದು ಮಲ್ಟಿ ಫ್ಯಾಕ್ಟೋರಿಯಲ್ ಕಾಸ್ ಅಂತ ಹೇಳ್ತೇವೆ. ಹಲವಾರು ಕಾರಣದಿಂದ ಅಥವಾ ಹಲವಾರು ಕಾರಣ ಒಟ್ಟಿಗೆ ಕೂಡುವಾಗ ಕೆಲವೊಮ್ಮೆ ಎಲ್ಲ ಒಟ್ಟು ಸೇರಿ ಆ ಒಂದು ಟೈಮಿಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ಅದು ಫ್ಯಾಮಿಲಿಯಿಂದ ಇರ್ಬೋದು ಪ್ರಾಬ್ಲಮ್ಸು, ಒಂಥರ ಎನ್ವೈರ್ಮೆಂಟಿಂದ ಇರ್ಬೋದು, ಬೆಳೆದ ವಾತಾವರಣದಿಂದ ಇರ್ಬೋದು, ಅದು ಮನೆಯಲ್ಲಿ ಇರ್ಬೋದು ಅಥವಾ ಹೊರಗೆ ಇರ್ಬೋದು, ಫ್ರೆಂಡ್ ಸರ್ಕಲ್ ಅಂತ ಹೇಳ್ತೇವೆ. ಸೊ ಅವರ ಇನ್ಫ್ಲುಯೆನ್ಸಿಂದ ಇರ್ಬೋದು, ಒಂಥರ ಇಮೋಷ್ನಲ್ ಪ್ರಾಬ್ಲಮ್ಸಿಂದ ಇರ್ಬೋದು. ಏನಾದರೂ ಕಷ್ಟದಲ್ಲಿ ಸ್ವಲ್ಪ ಬರುವಾಗ, ಕಷ್ಟದಲ್ಲಿ ಹೋಗುವಾಗ, ಆ ಟೈಮಲ್ಲಿ ಒಂದು ಥರ ರಿಲೀಫ್ ಸಿಕ್ಕುವಾಗ ಯಾರಾದರೂ ಆಫರ್ ಮಾಡ್ತಾರೆ, ಅದರಿಂದ ಸ್ಟಾರ್ಟ್ ಆಗಿರ್ಬೋದು. ಒಬ್ಬೊಬ್ಬರ ನೇಚರಿಂದ ಇರ್ಬೋದು, ಸ್ವಭಾವದಿಂದ ಇರ್ಬೋದು. ಇಲ್ಲದ್ರೆ ಮನಸ್ಸಿಗೆ ಏನಾದರೂ ಪ್ರಾಬ್ಲಮ್ ಇದ್ದು ಅದರ ಕಮ್ಮಿ ಮಾಡಲಿಕ್ಕೋಸ್ಕರ ಕುಡಿತ ಅಥವಾ ಸ್ಮೋಕಿಂಗು ಹಾಗೆ ಸ್ಟಾರ್ಟ್ ಮಾಡಿ ಅದರಿಂದ ಅದು ಮುಂದುವರೆದಿರ್ಬೋದು. ಸೊ ಇದು ಒಂದು ಕಾರಣದಿಂದ ಬರುವಂಥದ್ದಲ್ಲ, ಒಂದು ಹಲವಾರು ಕಾರಣ ಸೇರಿ ಒಟ್ಟುಗೂಡಿ ಯಾವುದೋ ಒಂದು ಟೈಮಿಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಒಮ್ಮೆ ಅದು ಸ್ಟಾರ್ಟ್ ಆಗುವಾಗ ಮತ್ತೆ ಅದು ಒಂಥರ ಟೆಂಪರರಿ ರಿಲೀಫ್ ಕೊಡುತ್ತೆ. ಆ ಟೆಂಪರರಿ ರಿಲೀಫಿಂದ ಸಂತೋಷ ಸಿಗುವಾಗ ಅದು ಡೈಲಿ ಯೂಸ್ ಮಾಡ್ತಾರೆ. ಡೈಲಿ ಯೂಸ್ ಮಾಡಿದ ತಕ್ಷಣ ಅದೊಂದು ಅಭ್ಯಾಸ ಥರ ಬರುತ್ತೆ. ಮತ್ತೆ ಬೇಕು ಅಂದ್ರೂ ಬಿಡೋಕ್ಕಾಗಲ್ಲ, ಯಾಕೆಂದ್ರೆ ಅದೊಂಥರ ಅಭ್ಯಾಸ ಆಗಿಬಿಡುತ್ತೆ. ಮತ್ತೆ ಅದು ಬಿಟ್ಟರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದೊಂಥರ ಸೈಕಲ್ ಥರ ದಿವಸ ಒಂಥರ ಹ್ಯಾಬಿಟ್ ಥರ ಮುಂದುವರಿಸ್ತಾ ಹೋಗ್ತಾರೆ. ಅಂದರೆ ಯಾವ ವಯಸ್ಸಿನ ಗುಂಪಿನವರೆಲ್ಲ, ಈಗ ಮೊದಲೆಲ್ಲ ವಯಸ್ಸಿನವರೆಲ್ಲ ಹೆಚ್ಚು ವಯಸ್ಸಾದವರು, ಈಗೆಲ್ಲ ಯಾವ ವಯಸ್ಸಿನವರು ಬರ್ತಾರೆ ನಿಮ್ಮಲ್ಲಿ ಸಾಮಾನ್ಯವಾಗಿ? ಜನರಲಿ ಸ್ಟಾರ್ಟ್ ಆಗೋದು ಹದಿಹರೆಯ ವಯಸ್ಸಲ್ಲಿ. ಸೊ ಅಬ್ರಾಡಲ್ಲಿ ಹೇಳುದಿದ್ರೆ ಸಾಧಾರಣ 7ನೇ ಕ್ಲಾಸು 8ನೇ ಕ್ಲಾಸು ಸ್ಟಾರ್ಟಿಂಗ್ ಪಾಯಿಂಟು. ನಮ್ಮೂರಲ್ಲಿ ಸಾಧಾರಣ ಮೇ ಬಿ 9ನೇ ಕ್ಲಾಸು 10ನೇ ಕ್ಲಾಸು, ಅದು ಮೇ ಬಿ ಕಾಲೇಜ್ ಲೆವೆಲ್. ಸೊ ಇದು ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಬಟ್ ಏನಂದ್ರೆ ಆ ಟೈಮಿಗೆ ಕದ್ದು ಮುಚ್ಚಿ, ಅಡಗಿಸಿ, ಹೇಳದೆ ಮಾಡದೆ, ಗೊತ್ತಾಗದೆ ಆ ಥರ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಒಮ್ಮೊಮ್ಮೆ ಕೆಲವೊಮ್ಮೆ ಗೊತ್ತಾದರೂ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಒಮ್ಮೊಮ್ಮೆ ಮಾಡಿದಲ್ವಾ ಅಂತ. ಬಟ್ ಅದು ಕ್ರಮೇಣ ಜಾಸ್ತಿ ಆಗಿ ಕೆಲವೊಮ್ಮೆ ದೊಡ್ಡ ಪ್ರಾಬ್ಲಮ್ ಬರೋದು ಸಾಧಾರಣ 20ರಿಂದ 40 ವರ್ಷದ ನಡುವೆ. ಅದೊಂಥರ ಎಡಿಕ್ಷನ್ ಥರ ಆಗಿಬಿಡ್ತದೆ, ಸೊ ಚಟ ಥರ. ಸೊ ಮತ್ತೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗಿಬಿಡುತ್ತೆ. ಆ ಒಂದು ವಯಸ್ಸಿನ ಆ ಕಡೆ ಹೋಗ್ಬಿಟ್ರೆ ಮತ್ತೆ ಈಚೆ ಬರುವಂಥದ್ದು ಭಾಳ ಕಷ್ಟ. ಹಿಂದೆ ಒಂದು ಮಾತು ಹೇಳ್ತಿದ್ರು ಡಾಕ್ಟ್ರೇ, ನಾವು ಯುವಕರು ಅಥವಾ ಹುಡುಗರೆಲ್ಲ ಹಿರಿಯರನ್ನು ಕರ್ಕೊಂಡು ಬರ್ತಾ ಇದ್ರು, ಈಗ ಹಿರಿಯರು ಹುಡುಗರನ್ನು ಕರ್ಕೊಂಡು ಬರ್ತಾರೆ ಆಸ್ಪತ್ರೆಗೆ. ಒಂದು ಕರೆ ಇದೆ, ನೋಡೋಣ. ಹೌದು, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ, ನಾನು ಪ್ರಶಾಂತ್ ಸಾಲಿನ್ ಕಾರ್ಕಳದಿಂದ. ನಮಸ್ಕಾರ ಸರ್, ಹೇಳಿ. ಸರ್, ಇದು ಎಂತ ಗೊತ್ತಾ, ಇದು ನಾವು ಇಲ್ಲಿ ಕುತ್ಕೊಂಡು ಭಾಷಣ ಮಾಡಿದ್ರೆ ಅಥವಾ ಎಲ್ಲಿಯಾದ್ರೂ ಸ್ಟೇಜ್ ಅಲ್ಲಿ ಭಾಷಣ ಮಾಡಿ ಅದು ಮಾಡಿ ಇದು ಮಾಡಿ ಏನು ಪ್ರಯೋಜನ ಇಲ್ಲ. ಪ್ರತಿ ಮನೆಯಲ್ಲಿ ಇದಕ್ಕೆ ಜಾಗೃತಿ ಆಗ್ಬೇಕು. ಇಂಥ ವಿಷಯಕ್ಕೆ ಇಂಥ ವಿಷಯಕ್ಕೆ ಮಕ್ಕಳಲ್ಲಿ ಆ ಭಾವನೆ ಅವರಿಗೆ ಏನು ಎಂತ ಅಂತೇಳಿ ಗೊತ್ತಿಲ್ಲ. ದೊಡ್ಡವರಲ್ಲಿಯೂ ಕನ್ಫ್ಯೂಸ್, ಏನಾದ್ರು ಮಾತಾಡಿದ್ದೆ ಏನು ಸೌಹಾರ್ದಕ್ಕೆ ಏನಾದ್ರು ಆ ವಿಷಯದಲ್ಲಿ ಬರುತ್ತಾ ಈ ವಿಷಯ ಅಂತೇಳಿ ದೊಡ್ಡವರಲ್ಲಿ ಕನ್ಫ್ಯೂಸ್ ಇದೆ. ಹಾಗಾಗಿ ಈ ಧಾರ್ಮಿಕ ವಿಚಾರಗಳಲ್ಲಿ, ನಮ್ಮ ಧಾರ್ಮಿಕ ವಿಚಾರಗಳಲ್ಲಿ, ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ವಿಚಾರಗಳಲ್ಲಿ ಮತ್ತೆ ಇಂಥ ವಿಷಯಗಳಲ್ಲೆಲ್ಲ ಮನದಟ್ಟಾಗುವಾಗೆ ಅವರಿಗೆ ಈ ವಿಷಯಗಳನ್ನು ಮುಟ್ಟಿಸ್ಬೇಕು. ಇಲ್ಲಾಂದ್ರೆ ಇದು ಅರ್ಥ ಆಗಲ್ಲ ಮುಂದಕ್ಕೆ. ಇದೆಲ್ಲ ದೊಡ್ಡ ವಿಚಾರವಾಗಿ ಬೆಳೀತೆ ಇದನ್ನೆಲ್ಲ.
ಹಾಗಾಗಿ ಇದನ್ನು ಭಾರಿ ಒಂದು ವಿಷಯ ಹೌದೌದು, ಮಾಧ್ಯಮದ ಒಳ್ಳೆ ಮಾತು. ಮಾಧ್ಯಮದ ಜವಾಬ್ದಾರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಮಾಧ್ಯಮದ ಮೂಲಕವೂ ಹೇಳುವ, ಆಮೇಲೆ ಮನೆಯಲ್ಲಿ ಇದರ ಇಲ್ಲ ಬಗ್ಗೆ ತಪ್ಪಿಲ್ಲ ವಿಚಾರ ತಪ್ಪಿಲ್ಲ ಅಲ್ಲ ಮಾಧ್ಯಮದಲ್ಲಿ ನಾನು ಹೇಳಿದ ತಪ್ಪಲ್ಲ. ಇಲ್ಲಿ ಬೇರೆ ಎಲ್ಲಿಯಾದ್ರೂ ನಡೆಯುವುದನ್ನು ಬರೇ ಸ್ಟೇಜ್ಗೆ ಸೀಮಿತವಾಗಿರ್ಬಾರ್ದು, ಇದನ್ನು ಮನೆಗೆ ಜಾಗೃತಿಯಾಗಿ ತರಬೇಕು. ಇದೀಗ ನಾವೀಗ ವಿಚಾರಗಳನ್ನ ಈಗ ನಾವು ಕೆಲವು ಜನಗಳ ಹತ್ರ ಇದನ್ನು ಇದರ ಬಗ್ಗೆ ಮಾತಾಡ್ತಿದ್ವಿ. ಹೀಗೆಲ್ಲ ಏನ್ ಯಾವಾಗ ನೋಡಿದ್ರು ಇದೇ ಒಂದು ಮಕ್ಕಳಿಗೆ ತಲೆಗೆ ಹೋಗಲ್ವಾ, ಇಷ್ಟೆಲ್ಲ ವಿಷಯವಿದ್ರು ಈಗೆಲ್ಲ ಆಗ್ತಾ ಉಂಟು. ಫ್ರಿಡ್ಜ್ ಕೇಸು ಅದೊಂದು ದೊಡ್ಡ ಪ್ರಚಾರ ಬಂತು, ಅದನ್ನು ಫ್ರಿಡ್ಜ್ ಅಲ್ಲಿ ಪೀಸ್ ಮಾಡಿ ಹಾಕಿದಂತ ವಿಷಯ. ಇಷ್ಟೆಲ್ಲ ಆದ್ರೂ ಈ ಹೆಣ್ಣು ಮಕ್ಕಳಿಗೆ ಗೊತ್ತಾಗಲ್ಲ ಅಂದ್ರೆ ಹಾಗಾದ್ರೆ ವಿಷಯ ಸುದ್ದಿ ಮುಟ್ಟಲ್ಲ ಅವರಿಗೆ. ಅವರು ಈ ಪ್ರಪಂಚದಿಂದ ಬೇರೆ ರೀತಿ ಅವ್ರದೇ ಒಂದು ಪ್ರಪಂಚ ಉಂಟಾ ಹೆಣ್ಮಕ್ಳಿಗೆ? ಈ ವಿಚಾರ ಅವ್ರಿಗೆ ಅರ್ಥವಾಗಲ್ವಾ ಸರ್? ಅಂದ್ರೆ ಅವೇರ್ನೆಸ್ ಅನ್ನ ಎಲ್ಲರಿಗೆ ಮೂಡಿಸಬೇಕು ಅಂತ ನಿಮ್ಮ ಒಂದು ಕಳಕಳಿ ಅಲ್ವಾ? ಹೌದೌದು, ನಿಜವಾಗ್ಲು ಎಲ್ಲರಿಗೂ ಅವ್ರು ಈ ಯಾಕಂದ್ರೆ ಈಗ ಬೇರೆ ಧರ್ಮದಲ್ಲಿ ಎಲ್ಲ ಅವರವರಿಗೆ ಬೇಕಾದ ಎಲ್ಲ ವಿಚಾರಗಳನ್ನೆಲ್ಲ ಅವರಿಗೆ ಮಕ್ಕಳಿಂದಲೇ ಸಣ್ಣ ಮಕ್ಕಳಿಂದಲೇ ತಿಳಿಸ್ಕೊಂಡು ಬರ್ತಾರೆ. ಈ ನಮ್ಮ ಹಿಂದೂ ಧರ್ಮದಲ್ಲಿ ಯಾಕೆ ಈ ರೀತಿ ಒಂದು ಅವರಿಗೆ ಮುಟ್ಟಿಸುವಂತ ಕೆಲಸ ಮಾಡಬಾರ್ದು ಹೆಣ್ಮಕ್ಳು? ಅಂದ್ರೆ ನಿಮ್ಮ ಒಂದು ಅಭಿಪ್ರಾಯ ಪ್ರಕಾರ ಬಾಲ್ಯದಿಂದಲೂ ಎಲ್ಲ ಮಕ್ಕಳಿಗೆ ಅದು ಯಾವುದೇ ಧರ್ಮ ಇರಬಹುದು ಆ ವಿಚಾರಗಳನ್ನ ತಿಳಿಸ್ಕೊಂಡು ಬರ್ಬೇಕು. ಅಲ್ಲ, ಅವರು ಬೇರೆ ಧರ್ಮದಲ್ಲಿ ಅವರವ್ರ ಮಕ್ಕಳಿಗೆ ಮಾಡ್ತಿದ್ದಾರೆ, ಅವರಲ್ಲಿ ದಾರಿ ತಪ್ಪುವಂತ ನಮ್ಗೆ ಗೊತ್ತಾಗಲ್ಲ, ಅಥವಾ ಬೇರೆ ಧರ್ಮದವರು ದಾರಿ ತಪ್ಪಿಸ್ಲಿಕ್ಕೆ ಹೋಗಲ್ಲ ಅಂತೇಳಿ ಕಾಣುತ್ತೆ. ಆದ್ರೆ ಈ ಹಿಂದೂ ಧರ್ಮದಲ್ಲಿ ಸ್ವಲ್ಪ ವಿಚಾರ ಇದ್ರ ಬಗ್ಗೆ ಗಂಭೀರವಾಗಿ ತಕೊಂಡು ಹೆಣ್ಮಕ್ಳಲ್ಲಿ ಇದೆಲ್ಲ ಭಾರಿ ತೊಂದರೆ ಆಗ್ತುಂಟು ಈ ವಿಚಾರಗಳೆಲ್ಲ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್. ನಿಮ್ಮ ಹೇಳಿದ್ದಕ್ಕೆ ತುಂಬಾ ಧನ್ಯವಾದ. ಅವರು ವಿಚಾರ ಏನು ಹೇಳ್ತಾರೆ ಅಂದರೆ, ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಬಾಲ್ಯದಲ್ಲಿ ವಿಚಾರಗಳನ್ನ ಹೇಳಬೇಕು. ಮತ್ತೊಂದು ಅಂಜನಾ ಅವರೇ, ಏನಾಗ್ತಾನೆ, ಸೌಮ್ಯ ಅವರಿಗೂ ಗೊತ್ತಿರ್ಬೋದು, ಮಹಿಳೆಯರಿಗೆ ಹೆಚ್ಚಾಗಿ ಗೊತ್ತಿರ್ತದೆ. ಮಕ್ಕಳಿಗೆ ಏನಾದರೂ ಹೇಳಿದರೆ ಹೋಗಿ ಬಾಗಿಲು ಹಾಕೊಂಡು ಬಿಡ್ತಾರೆ. ಬಾಗಿಲು ಹಾಕೊಂಡು ಬಿಟ್ಟರೆ ನಮಗೆ ಭಯ, ಯಾಕಂದರೆ ಇರೋದೇ ಮನೆಯಲ್ಲಿ 1 ಅಥವಾ 2 ಮಗು. ಮೊದಲು ನಾವಾದರೂ ಒಳಗೆ ಬಾಗಿಲು ಹಾಕ್ತಾ ಇದ್ದೆವು, 1 ಅಥವಾ 2 ಮಗು, ಅದೊಂದು ಭಯ ಈಗ ಒಂದು ವಿಚಿತ್ರವಾಗಿದೆ.